ಕೇಂದ್ರ ಸರ್ಕಾರದ ವಿವಾದಿತ ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ಭಾನುವಾರ ಮಂಗಳೂರಿನಲ್ಲಿ ಮುಸ್ಲಿಂ ಧಾರ್ಮಿಕ ವಿದ್ವಾಂಸರ ಕಾಲ್ನಡಿಗೆ ಜಾಥಾ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಉಲಮಾ ಕೋಆರ್ಡಿನೇಷನ್ ಕರ್ನಾಟಕ ಇದರ ಕೋಶಾಧಿಕಾರಿ ಶಾಫಿ ಸಅದಿ ಬೆಂಗಳೂರು, ಸಂವಿಧಾನದತ್ತ ನೀಡಿದ ಹಕ್ಕನ್ನು ಕೇಳಲು ನಾವು ಸೇರಿದ್ದೇವೆ. ಈ ಹೋರಾಟ ಯಾರ ವಿರುದ್ಧವೂ ಅಲ್ಲ. ಶರೀಅತ್ನ ಹಕ್ಕಿಗಾಗಿನ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಯಾರಿಂದಲೂ ಸಾಧ್ಯವಿಲ್ಲ ಎಂದರು. ನಮ್ಮ ಪೂರ್ವಿಕರು ನಮಗೆ ಕೊಟ್ಟಿರುವ ಆಸ್ತಿಯ ಮೇಲೆ ನೀವ್ಯಾಕೆ ಕಣ್ಣು ಹಾಕಿರುವಿರಿ? ಸರ್ಕಾರದ ಕೆಲಸ ಅಭಿವೃದ್ಧಿ ಕಾರ್ಯ ಮಾಡುವುದು, ಕೆಲಸವಿಲ್ಲದವರಿಗೆ ಕೆಲಸ ಕಲ್ಪಿಸುವುದು, ಎಲ್ಲರ ನಡುವೆ ಸೌಹಾರ್ದ ಮೂಡಿಸುವುದಾಗಿದೆ. ಅದನ್ನು ವಿವಾದಿತ ಹಿಜಾಬ್, ವಕ್ಫ್, ಸಿಎಎ, ಎನ್ಆರ್ಸಿ ಬಗ್ಗೆ ವಿವಾದವನ್ನುಂಟು ಮಾಡಲು ಮಾಡುತ್ತಿದ್ದೀರಿ. ಇದರಿಂದ ದೇಶಕ್ಕೇನೂ ಪ್ರಯೋಜನ ಇಲ್ಲ ಎಂದರು. ನಮ್ಮ ಹಕ್ಕಿನ ಹೋರಾಟ, ನಮ್ಮ ಪೂರ್ವಿಕರು ನಮಗೆ ಕೊಟ್ಟಂತ ಆಸ್ತಿ, ಆ ಆಸ್ತಿಗೆ ಯಾಕೆ ನೀವು ಕಣ್ಣಾಕಬೇಕು? ನಿಮ್ಮ ಕೆಲಸವೇನು? ಸರ್ಕಾರದ ಕೆಲಸವೇನು? ಅಭಿವೃದ್ಧಿ ಮಾಡುವುದು, ಇಲ್ಲಿನ ಜನರಿಗೆ ಉದ್ಯೋಗ ಕೊಡುವುದು, ಇಲ್ಲಿ ಹಿಂದೂ ಮುಸಲ್ಮಾನರ ನಡೆಯಲ್ಲಿ ಭಾವೈಕ್ಯತೆ ತರುವುದು. ಅದನ್ನು ಬಿಟ್ಟು ನೀವು ವಿವಾದಿತ ಹಿಜಾಬು, ವಕ್ಫು, ಅದೇ ರೀತಿಯಲ್ಲಿ ಸಿಎ, ಎನ್ಆರ್ಸಿ, ಇದರಿಂದ ಯಾವ ಲಾಭವಿದೆ? ಭಾರತದ ಆರ್ಥಿಕತೆಗೆ ಒಂದು ರೂಪಾಯಿಯ ಲಾಭ ಇದರಲ್ಲಿ ಯಾವುದೂ ಇಲ್ಲ, ನಿಮಗೂ ಗೊತ್ತಿದೆ. ಉಲಮಾ ಕೋಆರ್ಡಿನೇಷನ್ನ ಕಾರ್ಯದರ್ಶಿ ಯುಕೆ ಅಬ್ದುಲ್ ಅಜೀಜ್ ದಾರಿಮಿ ಚೊಕ್ಕಬೆಟ್ಟು ಮಾತನಾಡಿ, ವಕ್ಫ್ ಅನ್ನು ಅಮಾನ್ಯ ಮಾಡುವುದಕ್ಕಾಗಿ ಮಸೂದೆಗೆ ತಿದ್ದುಪಡಿ ಮಾಡಲಾಗಿದೆ. ವಕ್ಫ್ನಲ್ಲಿ ಇದೀಗ ಸರ್ಕಾರ ತರಲು ಉದ್ದೇಶಿಸಿರುವ ಸುಧಾರಣೆ ಸರಿಯಲ್ಲ, ನಿರ್ಮೂಲನೆ ಎಂದು ಟೀಕಿಸಿದ ಅವರು, ಪದೇ ಪದೇ ಒಂದಲ್ಲ ಒಂದು ಸಮಸ್ಯೆಗಳಲ್ಲಿ ನಮ್ಮನ್ಯಾಕೆ ಸಿಲುಕಿಸುತ್ತಿದ್ದೀರಿ ಎಂದು ಸರ್ಕಾರವನ್ನ ಪ್ರಶ್ನಿಸಿದರು. ತೆಗೆದುಕೊಂಡು ಬರುವವರೊಂದಿಗೆ ಹೇಳಲಿಕ್ಕಿರುವುದು ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು, ನಮಗೊಂದು ಕಾನೂನು ಇದೆ. ಈ ದೇಶಕ್ಕೆ 4 ಅಂಗಗಳಿವೆ, 4 ಕಾರ್ಯಗಳಿವೆ. ಅದರಲ್ಲಿ ಒಂದು, ಈ ದೇಶ ಯಾರದು? ಈ ದೇಶ ಯಾವನೇ ಒಬ್ಬನದಲ್ಲ, ಈ ಭಾರತೀಯರಾಗಿ ಹುಟ್ಟಿದ ಎಲ್ಲರ ದೇಶ ಇದು. ಮಹನೀಯರೇ, ಅರ್ಥ ಮಾಡಬೇಕು. ಈ ದೇಶದ ಯಜಮಾನ ಯಾರು ಅಂತ ಕೇಳಿದರೆ, ಈ ದೇಶದ ಯಜಮಾನ ಈ ದೇಶದ ಪ್ರಜೆಯಾಗಿರುತ್ತಾನೆ. ಉಲಮಾ ಕೋಆರ್ಡಿನೇಷನ್ ಕಾರ್ಯದರ್ಶಿ ಡಾಕ್ಟರ್ ಎಂಎಸ್ಎಂ ಅಬ್ದುಲ್ ರಶೀದ್ ಝೈನಿ ಖಾಮಿಲ್ ಸರಖಾಫಿ, ಎಸ್ಕೆಎಸ್ಎಸ್ಎಫ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನೀಸ್ ಕೌಸರಿ, ಸೈಯದ್ ಇಸ್ಮಾಯಿಲ್ ತಂಗಳ್ ಉಜಿರೆ, ಉಪಾಧ್ಯಕ್ಷರುಗಳಾದ ಯುಕೆ ಮೊಹಮ್ಮದ್ ಸಅದಿ ವಳವೂರು, ಪ್ರಧಾನ ಕಾರ್ಯದರ್ಶಿ ಕೆಎಂ ಉಸ್ಮಾನ್ ಫೈಜಿ ತೋಡಾರ್, ವಿದ್ವಾಂಸ ಕೆಎಂ ಅಬೂಬಕರ್ ಸಿದ್ದಿಕ್ ಮೊಂಟುಗೋಳಿ ಮತ್ತಿತರರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು.